ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ ಶ್ಲೋಕ 7. ಏವಂ ಉಗ್ರಶವ ಪೃಷ್ಠ ಋಷಿಭಿ ನೈಮಿಷ ಅಯನೈ ಭಗವತಿ ಅರ್ಪಿತ ಆಧ್ಯಾತ್ಮ ತಾನಾಹ ಶೂಯತಾಂ ಇತಿ. ಅನುವಾದ: ರೋಮಾರ್ಷನ ಮಗನಾದ ಸೂತಮುನಿಗಳು ಭಗವಂತನ ದಿವ್ಯ ಲೀಲೆಗಳಲ್ಲಿ ಮನಸ್ಸನ್ನು ಮಗ್ನಗೊಳಿಸಿದ್ದರು. ನೈಮಿಷಾರಣ್ಯದ ಮಹರ್ಷಿಗಳು ಕೇಳಲಾಗಿ ಅವರು ಹೀಗೆ ಹೇಳಿದರು. ಈಗ ನಾನು ಹೇಳುವುದನ್ನು ದಯವಿಟ್ಟು ಕೇಳಿ. ಎಸ್, ಈಗ ರೋಮಾರ್ಷ ಸೂತನ ಮಗ ಸೂತ ಗೋಸ್ವಾಮಿ ಅವರು ಭಗವಂತನ ದಿವ್ಯ ಲೀಲೆಯಲ್ಲಿ ಮಗ್ನಗೊಂಡಿದ್ದಾರೆ. ಈಗ ನಾವು ಯಾವುದರಲ್ಲಿ ಮಗ್ನಗೊಂಡಿದ್ದೇವೆ? For every action there is equal and opposite reaction with Newton's law. ಹಾಗಾಗಿ ಈ ರಿಯಾಕ್ಷನ್ ಎಂತ? ಬಾಂಡೇಜ್. ಈಗ ನಾವು ಈಗ ಕ್ರಿಯೆ ಮಾಡ್ತಾ ಇದ್ದೇವೆ, ಅದಕ್ಕೆ ಇನ್ನೊಂದು ರಿಯಾಕ್ಷನ್ ಉಂಟು. ಹಾಗಾಗಿ ನಾವು ಈ ಪ್ರಕೃತಿಯ ನಿಯಮಗಳು, ನೇಚರ್ಸ್ ಲಾ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಈಗ ರಾಜ್ಯದ ಕಾನೂನುಂಟು, ಅದಕ್ಕೆ ಕೂಡ ನಾವು ಬದ್ಧರಾಗಿದ್ದೇವೆ. ನಾವು ಒಟ್ಟು ಗಾಡಿಯನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಸಿಗ್ನಲ್ ಬರೋ ನಿಲ್ಲಿಸಬೇಕು. ಜಡ್ಜಿಗೆ ನಾವು ಬೈಯುವಾಗಿಲ್ಲ, ಕಮಿಷನರ್ಗೆ ಬೈಯುವಾಗಿಲ್ಲ, ಡಿಸಿಗೆ ಬೈಯುವಾಗಿಲ್ಲ. ಡಿಸ್ಟ್ರಿಕ್ಟ್ ಕಮಿಷನರ್, ಡಿಸಿ, ಪೊಲೀಸ್ ಅವರಿಗೆ ಬೈಯುವಾಗಿಲ್ಲ, ಚೀಫ್ ಮಿನಿಸ್ಟರ್ಗೆ ಬೈಯುವಾಗಿಲ್ಲ. ಇದೆಲ್ಲ ರಾಜ್ಯದ ಕಾನೂನು. ಹಾಗಾಗಿ ನಾವು ಕಂಡೀಷನ್. ನಮ್ಗೆ ಇಷ್ಟ ಬಂದಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ನಿನಗೆ ಇಷ್ಟ ಬಂದಾಗಿ ನಾನೀಗ ಬಟ್ಟೆ ಎಲ್ಲ ತೆಗೆದು ನಾನು ಇಲ್ಲಿಂದ ಮಂಗಳೂರಿಗೆ ಓಡುವಂತ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಇಮಿಡಿಯೇಟ್ ಪೊಲೀಸ್ ಹಿಡಿತಾರೆ. ಇಲ್ಲ, ನಮ್ಗೆ ಇಷ್ಟ ಬಂದಾಗಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಕಂಡೀಷನ್. ನಮ್ಗೆ ಫ್ರೀಡಮ್ ಇಲ್ಲ. ಆದ್ರೆ ಪ್ರಭುಪಾದ ಹೇಳುವಂತದ್ದು, ಜನರೆಲ್ಲ ಹೇಳುವಂತ ಎಂತ, ಈಗ ನಾನೇ ಹೇಳ್ಬೋದು ಫ್ರೀಡಮ್ ಇಲ್ಲ ಅಂತ. ಆದ್ರೆ ಭೌತಿಕವಾದಿ ಅಂತ ಹೇಳುವಂತದ್ದು ನಾವೆಲ್ಲ ಫ್ರೀ ಅಂತ. ವಿ ಗಾಟ್ ಫ್ರೀಡಮ್, ವಿ ಗಾಟ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಉಂಟು, ಈ ರೀತಿ ಹೇಳ್ತಾರೆ. ಪ್ರಭುಪಾದ ಹೇಳುವ ಅದಕ್ಕೆ ದ ಸೋ ಕಾಲ್ಡ್ ಫ್ರೀಡಮ್. ಫ್ರೀಡಮ್ ಅಂದ್ರೆ ಸೋ ಕಾಲ್ಡ್ ಫ್ರೀಡಮ್ ಅಂದ್ರೆ ಹೆಸರಿಗೆ ಮಾತ್ರ ಫ್ರೀಡಮ್, ಅದು ನಿಜವಾದ ಫ್ರೀಡಮ್ ಅಲ್ಲ. ಇದೆಲ್ಲ ಮೆಂಟಲ್ ಸ್ಪೆಕ್ಯುಲೇಷನ್, ಹೂವಾಪೂಹ. ನಾವು ಈ ಪ್ರಕೃತಿಯ ನಿಯಮಕ್ಕೆ ಬದ್ಧರು. ನಮ್ಗೆ ಫ್ರೀಡಮ್ ಇಲ್ಲ. ಹಾಗೆ ಕೃಷ್ಣ ಹೇಳುವಂಥದ್ದು, ನಮಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ, ನಮಗೆ ಈಗ ಒಂದು ಅವಕಾಶ ಉಂಟು, ಆಪರ್ಚುನಿಟಿ. ಪ್ರಭುಪಾದ ಹೇಳುವಂಥದ್ದು ಆಪರ್ಚುನಿಟಿ ಇನ್ ದಿಸ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ನಮ್ಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಪ್ರಾಣಿಗಳಿಗಿಂತ ಜಾಸ್ತಿ ಉಂಟು ನಮಗೆ ಬುದ್ಧಿ. ಉಳಿದ 84 ಲಕ್ಷ ಯೋನಿಯಲ್ಲಿ ಮನುಷ್ಯನಿಗೆ ಜಾಸ್ತಿ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ.
ಹಾಗೆ ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ, ನಾವು ಇದನ್ನು ಆಕ್ಸೆಪ್ಟ್ ಮಾಡಬೇಕು. ಹೇಗೆ ಅಂದ್ರೆ ಭಾಗವತದಲ್ಲಿ ಒಂದು ಸೆಂಟೆನ್ಸ್ ಬರ್ತದೆ, ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತ. ಇದು ಪದ್ಮಪುರಾಣದಲ್ಲಿ ಬರುವಂತದ್ದು. ಕೃಷ್ಣ ಹೇಳುವಂಥದ್ದು, ನನ್ನ ಪ್ರೀತಿಯ ನಾರದನೇ, ನಾರದ ಶುದ್ಧ ಭಕ್ತ, ಗ್ರೇಟ್ ಡಿವೋಟಿ. ಹಾಗಾಗಿ ಕೃಷ್ಣ ಹೇಳುವಂಥದ್ದು ನಾರದನಿಗೆ, ನಾನು ಭಗವಂತನಿಗೆ ಕಿಂಗ್ಡಮ್ ಉಂಟು, ಭಗವಂತನಿಗೆ ಅವನ ಓನ್ ರೆಸಿಡೆನ್ಸ್ ಉಂಟು, ಗೋಲೋಕ. ಹಾಗಾಗಿ ಕೃಷ್ಣ ಹೇಳುವಂತ ನಾರದನಿಗೆ, ನೀನು ಎನಿಸಬೇಡ ನಾನು ಗೋಲೋಕದಲ್ಲಿದ್ದೇನಂತ, ಆದ್ರೆ ನಾನು ಗೋಲೋಕದಲ್ಲಿರುವುದು, ಇಲ್ಲದ್ರೆ ನಾನು ಈ ಯೋಗಿನವರ ಹೃದಯದಲ್ಲಿರುವುದು, ಬೇರೆ ಕಡೆ ಇರುವುದು, ಆ ರೀತಿ ನೀನು ಯೋಚನೆ ಮಾಡಬೇಡ. ಆದ್ರೆ ಕೃಷ್ಣ ಹೇಳುವಂಥದ್ದು, ಎಲ್ಲಿ ಸಿನ್ಸಿಯರ್ ಡಿವೋಟೀಸ್ ನನ್ನ ಬಗ್ಗೆ ಚಿಂತೆ ಮಾಡ್ತಾರೆ, ನಾನು ಅಲ್ಲಿರ್ತೇನೆ. ಅಂದ್ರೆ ಯಾರು ಡಿವೋಟೀಸ್ ಅಸೆಂಬಲ್ ಆಗಿ ಕೃಷ್ಣನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಅಲ್ಲಿ ಕೃಷ್ಣ ಇದ್ದಾನಂತೆ. ಹಾಗಾಗಿ ನಾವು ಭಗವದ್ಗೀತೆ ಮೆಸೇಜ್ ಅನ್ನು ಆಸ್ ಇಟ್ ಈಸ್ ತಗೊಳ್ಬೇಕು. ಅಡಲ್ಟ್ರೇಟ್ ಮಾಡಬಾರ್ದು. ಅಡಲ್ಟ್ರೇಟ್ ಅಂದ್ರೆ ನಮ್ಮ ಪ್ರಕಾರ, ಈಗ ನೋಡಿ ಭಗವದ್ಗೀತೆಯ ತುಂಬಾ ಎಡಿಷನ್ ಉಂಟು, ತುಂಬಾ ಆಲ್ಮೋಸ್ಟ್ 1000 ಎಡಿಷನ್ ಉಂಟು. ಅದರಲ್ಲಿ ಹೆಚ್ಚಿನದು ಅಡಲ್ಟ್ರೇಟ್ ಅಂದ್ರೆ ಅವರವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಪ್ರಭುಪಾದ ಹೇಳುವಂಥದ್ದು, ಮಹಾತ್ಮ ಗಾಂಧಿ ಹೇಳುವಂಥದ್ದು, ಅವರಿಗೆ ಮಹಾತ್ಮ ಗಾಂಧಿಗೆ ಭಗವದ್ಗೀತೆಯನ್ನು ನಾನ್ ವೈಲೆನ್ಸ್ ಇಂದ ಪ್ರೂವ್ ಮಾಡಬೇಕಿತ್ತು. ಆದ್ರೆ ಆಗ್ತದ? ಇಲ್ಲ. ಯಾಕೆಂದ್ರೆ ಭಗವದ್ಗೀತೆ ಮಾತಾಡಿದು ಕೃಷ್ಣ ಅರ್ಜುನನ ಹತ್ರ ಬ್ಯಾಟಲ್ ಫೀಲ್ಡ್ ಅಲ್ಲಿ, ಯುದ್ಧ ನಡೆಯುವಾಗ. ಇಲ್ಲಿ ಯುದ್ಧದಲ್ಲಿ ಹೇಗೆ ನಾನ್ ವೈಲೆನ್ಸ್? ಹಾಗಾಗಿ ಭಗವದ್ಗೀತಾ ಕೃಷ್ಣ ಹೇಳಿದು ಫಸ್ಟ್ಗೆ ಅರ್ಜುನ ದೇಹದ ಭಾವನೆಯಲ್ಲಿ ಇರ್ತಾನೆ. ಧೃತರಾಷ್ಟ್ರ ನನ್ನ ದೊಡ್ಡಪ್ಪ, ಮತ್ತೆ ಭೀಷ್ಮ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ, ದುರ್ಯೋಧನ ನನ್ನ ಅಣ್ಣ, ಭೀಷ್ಮ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ ಗುರು, ದೇಹದ ಭಾವನೆಯಲ್ಲಿ ಇರ್ತಾನೆ. ಹಾಗಾಗಿ ಕೃಷ್ಣ ದೇಹದ ಭಾವನೆಯಿಂದ ಹೊರಗೆ ಬರ್ಲಿಕ್ಕೆ ಅವನಿಗೆ ಭಗವದ್ಗೀತೆನೇ ಹೇಳುವಂಥದ್ದು, ಅಂದ್ರೆ ನೀನು ಯುದ್ಧ ಮಾಡು ಅಂತ, ವೈಲೆನ್ಸ್ ಮಾಡು ಅಂತ. ಹಾಗಾಗಿ ಜನರೆಲ್ಲ ತುಂಬಾ ಜನ ಇದ್ದಾರೆ, ಅವರವರ ಅಭಿಪ್ರಾಯ, ಅದು ಆಗುವುದಿಲ್ಲ. ಭಗವದ್ಗೀತೆಯನ್ನು ನಾನ್ ವೈಲೆನ್ಸ್, ಹೇಗೆ ನಾನ್ ವೈಲೆನ್ಸ್ ಆಗ್ತದೆ? ಇಲ್ಲ, ವೈಲೆನ್ಸ್. ಯುದ್ಧ ಮಾಡ್ಲಿಕ್ಕೆ ಕೃಷ್ಣ ಹೇಳಿದ್ದಾನೆ, ವೈಲೆನ್ಸ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ನಾವು ಭಗವದ್ ಬಗ್ಗೆ ಹೇಳುವಾಗ ನಾವೇನು ಆಡ್ ಮಾಡ್ಲಿಕ್ಕಿಲ್ಲ, ಕೃಷ್ಣ ಹೇಗೆ ಹೇಳಿದ್ದಾನೆ ಹಾಗೆ ಹೇಳುವಂಥದ್ದು. ಈಗ ಮೈನ್ ಎಂತ ಅಂದ್ರೆ, ನಮ್ಗೆ ಯಾಕೆ ಕೃಷ್ಣನಲ್ಲಿ ಅಬ್ಸಾರ್ಬ್, ಈಗ ಇಲ್ಲಿ ಬರುವಂತದ್ದು, ಸೂತ ಮುನಿ ಭಗವಂತನ ದಿವ್ಯಲೀಲೆಯಲ್ಲಿ ಅಬ್ಸಾರ್ಬ್ ಆಗಿದ್ದಾರೆ, ರೋಮಾರ್ಷನ್ ಸೂತನ ಮಗ. ಈಗ ನಮ್ಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ?
ಯಾಕೆಂದ್ರೆ ನಾವು ಎಂಟ್ಯಾಂಗಲ್ಮೆಂಟ್ ಅಲ್ಲಿ ಇದ್ದೇವೆ. ಜನ್ಮ ಬಂಧ. ಜನ್ಮ ಅಂದ್ರೆ ಬರ್ತ್. ಈಗ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳುವಂತದ್ದು, ಹುಟ್ಟು ಒಳ್ಳೇದಾ ಕೆಟ್ಟದ? ಸರಿಯೇ ಕೃಷ್ಣ? ಒಳ್ಳೇದೇ. ಒಳ್ಳೇದ? ಒಳ್ಳೇದಂದ್ರೆ ಯಾಕೆ ಒಳ್ಳೇದು, ಕೆಟ್ಟದಂದ್ರೆ ಯಾಕೆ ಕೆಟ್ಟದು? ಒಳ್ಳೇದಂದ್ರೆ ಭಗವಂತನ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಕೊಡೋದು. ಕೆಟ್ಟದಂದ್ರೆ ಯಾಕೆ ಕೆಟ್ಟದು? ಕೆಟ್ಟದಂದ್ರೆ ಪುನಃ ಜನ್ಮ ಮೃತ್ಯು ಅದು ಕಷ್ಟ ತೊಂದರೆ ಅದಕ್ಕೆ. ಓಕೆ, ಈಗ ಪ್ರಭುಪಾದ ಅಂತ ಹೇಳ್ತಾರೆ ನೋಡುವ. ಎಸ್, ಪ್ರಭುಪಾದ ಹೇಳುವಂತದ್ದು ಜನ್ಮ ಅಂದ್ರೆ ಎಂಟ್ಯಾಂಗಲ್ಮೆಂಟ್ ಅಂತ. ಜನ್ಮ ಅಂದ್ರೆ ಮೃತ್ಯು ಇರಲೇಬೇಕು. ಜನ್ಮ ಆದ್ಮೇಲೆ ಮೃತ್ಯು ಇಲ್ಲ ಅಂತ ಅಲ್ಲ, ಮೃತ್ಯು ಉಂಟೆ ಉಂಟು. ಹಾಗಾಗಿ ಜನ್ಮ ಅಂದ್ರೆ ಸಾವು, ಜನ್ಮ ಅಂದ್ರೆ ಓಲ್ಡ್ ಏಜ್, ಜನ್ಮ ಅಂದ್ರೆ ರೋಗ. ಮೂರು ಕೂಡ ಉಂಟು. ಈಗ ಒಂದು ಮಗು ಹುಡ್ತದೆ, ನನ್ಗೆ ಖುಷಿ ಆಗ್ತದೆ, ನನಗೆ ಮಗು ಹುಟ್ಟಿದ ಅಂತ. ಆಕ್ಚುಲಿ ಮಗು ಹುಟ್ಟಿದಲ್ಲ, ಡೆತ್, ಸಾವು. ಅಂದ್ರೆ ಹುಟ್ಟಿದ ಮೇಲೆ ಸಾವು ಉಂಟೆ ಉಂಟು. ಪ್ರಭುಪಾದ ಅಂತ ಗ್ರೋಯಿಂಗ್ ಅಂದ್ರೆ ಈಸ್ ಡೈಯಿಂಗ್. ಪ್ರಭುಪಾದ ಹೇಳುವಂತದ್ದು ಸಾಯುವುದಂತೆ. ಎವ್ರಿ ಡೇ ಎಷ್ಟೋ, ಏಕೆಂದ್ರೆ ದೇಹಿನಸ್ಮಿ ಯಥಾದೇ ಕೌಮಾರಂ ಯೌವನ ಜ ತಥಾದೇ ಅಂತರ ಪ್ರಾಪ್ತಿ ಧೀರಸ್ತತ್ರ ಮುಹ್ಯತಿ. ಸಣ್ಣದಿಂದ ನಾವು ದೊಡ್ಡದಾಗ್ತೇವೆ, ಯೂತಿಗೆ ಬರ್ತೇವೆ, ಮಿಡ್ಲ್ ಏಜ್ಗೆ ಬರ್ತೇವೆ, ಓಲ್ಡ್ ಏಜ್ಗೆ ಬರ್ತೇವೆ. ಹಾಗಾಗಿ ಎವ್ರಿ ಮೂಮೆಂಟ್ ನಮ್ಮ ದೇಹ ಚೇಂಜ್ ಆಗ್ತಾ ಉಂಟು. ಹಾಗಾಗಿ ಓಲ್ಡ್ ಸೆಲ್ಸ್ ಸತ್ತು ನ್ಯೂ ಸೆಲ್ಸ್ ಬರುವಂತದ್ದು. ಸೊ ಇಟ್ ಇಸ್ ಡೈಯಿಂಗ್. ಹಾಗಾಗಿ ಮಗು ಹುಟ್ಟಿದ ಕೂಡಲೇ ಈಸ್ ಡೈಯಿಂಗ್. ಹಾಗಾಗಿ ಇದು ಬರ್ತ್ ಅಲ್ಲ, ಇದು ಡೆತ್. ಅದು ನಾವು ಬರ್ತ್ ಅಂತ ಎಣಿಸ್ತೇವೆ, ದಟ್ ಈಸ್ ಮಾಯಾ. ಅದನ್ನು ಹೇಳೊಂದು ಮಾಯಾ ಅಂತ. ದಟ್ ಈಸ್ ಮಾಯಾ. ಇದಕ್ಕೆ ದಿಸ್ ಇಸ್ ನೋನ್ ಆಸ್ ಭ್ರಮೆ, ಇಲ್ಯೂಷನ್. ಈಗ ಹುಟ್ಟುವಾಗ ನಾವು ಜಾಲಿ ಆಗಿರ್ತೇವೆ, ಖುಷಿ ಆಗ್ತೇವೆ, ಆದ್ರೆ ಎಂತ ಜಾಲಿ? ಮಗು ಹುಟ್ಟುವಾಗ ಮಗು ಹುಟ್ಟಿದ್ದು ಜಾಲಿಯಲ್ಲಿ ಇರ್ತೇವೆ, ಇಲ್ಲ. ದಿಸ್ ಇಸ್ ಕಾಲ್ಡ್ ಪ್ರಭುಪಾದ, ದಿಸ್ ಇಸ್ ಕಾಲ್ಡ್ ಮಾಯಾ. ಹಾಗಾಗಿ ಹುಟ್ಟಿನಿಂದ ಭ್ರಮೆ ಸ್ಟಾರ್ಟ್ ಆಗ್ತದಂತೆ. ಪ್ರಭುಪಾದ ಇರುವಂತದ್ದು ಹುಟ್ಟಿನಿಂದ. ಮತ್ತೆ ಆ ಭ್ರಮೆ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುವುದಿಲ್ಲ. ಹುಟ್ಟು ಅನ್ನೋದು ಭ್ರಮೆ, ದೇಹ ಅನ್ನೋದು ಭ್ರಮೆ, ಮತ್ತೆ ದೇಹದ ಸಂಬಂಧ. ಈ ದೇಶ ನನ್ನದು, ಇದು ಕೂಡ ಭ್ರಮೆ. ಇದು ನನ್ನ ತಂದೆ, ಭ್ರಮೆ. ಇದು ನನ್ನ ತಾಯಿ, ಭ್ರಮೆ. ಇದು ನನ್ನ ಹೆಂಡತಿ, ಭ್ರಮೆ. ಇದು ನನ್ನ ಮಗು, ಭ್ರಮೆ. ಎಲ್ಲವೂ ಭ್ರಮೆ ಅಂತೆ ಪ್ರಭುಪಾದ ಹೇಳುವಂಥದ್ದು. ನಾವು ಎಣಿಸುವಂಥದ್ದು ನಾವು ತುಂಬಾ ಕಲ್ತಿದ್ದೇವೆ ಅಂತ, ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೇವೆ, ನಮ್ದೇ ಜಾಸ್ತಿ ಎಜುಕೇಶನ್ ಸಿಕ್ಕಿದೆ, ತುಂಬಾ ಅಡ್ವಾನ್ಸ್ ಆಗಿದ್ದೇವೆ. ಸಾವು ಬರುವಾಗ ನಾವು ಎಲ್ಲವನ್ನು ಮರೆತು ಬಿಡ್ತೇವೆ. ನಮ್ಮ ದೇಶವನ್ನು ಮರಿತೇವೆ, ನಮ್ಮ ಸಂಬಂಧಿಕರನ್ನು ಮರಿತೇವೆ, ನಮ್ಮ ಹೆಂಡತಿಯನ್ನು ಮರಿತೇವೆ, ನಮ್ಮ ಮಗುವನ್ನು ಮರಿತೇವೆ, ನಮ್ಮ ತಂದೆಯನ್ನು ಮರಿತೇವೆ, ನಮ್ಮ ತಾಯಿಯನ್ನು ಮರಿತೇವೆ, ಎಲ್ಲವನ್ನು ಮರಿತೇವೆ ಸಾವು ಬರುವಾಗ.
ಆದ್ರೆ ಆತ್ಮ ಸನಾತನ ಅಂತೆ. ಈಗ ನಮ್ಮ ಪ್ರೀವಿಯಸ್ ಲೈಫ್ ಅಲ್ಲಿ, ಈಗ ನಿಮ್ಗೆ ನಾನು ಕೇಳ್ತೇನೆ ಪ್ರಶ್ನೆ, ಪ್ರೀವಿಯಸ್ ಲೈಫ್ ಅಲ್ಲಿ ನೀವು ಯಾವ ದೇಶದಲ್ಲಿ ಇದ್ರಿ ನಿಮ್ಗೆ ಗೊತ್ತುಂಟಾ? ಲಾಸ್ಟ್ ಲೈಫ್ ಅಲ್ಲಿ ನೀವು ಯಾವ ದೇಶದಲ್ಲಿ ಇದ್ರಿ ಅಂತ ಗೊತ್ತುಂಟು ನಿಮ್ಗೆ? ನೋ ಪ್ರಭು. ಎಸ್. ಈಗ ಪ್ರೀವಿಯಸ್ ಲೈಫ್ ಅಲ್ಲಿ ನಿಮ್ಮ ಯಾವ್ದು ಮಗು ಅಂತ ನಿಮ್ಗೆ ಗೊತ್ತುಂಟಾ? ಮರುವು. ಅಲ್ಲಲ್ಲ, ಪ್ರೀವಿಯಸ್ ಲೈಫ್ ಅಲ್ಲಿ ನಿಮ್ಮ ಮಗು ಯಾವ್ದಂತ ನಿಮ್ಗೆ ಗೊತ್ತುಂಟಾ? ಇಲ್ಲ ಪ್ರಭು. ಇಲ್ಲ ಪ್ರಭು. ಪ್ರೀವಿಯಸ್ ಲೈಫ್ ಅಲ್ಲಿ ನಿಮ್ಮ ಮನೆ ಯಾವ್ದಂತ ನಿಮ್ಗೆ ಗೊತ್ತುಂಟಾ? ಗೊತ್ತಿಲ್ಲ ಪ್ರಭು. ಪ್ರೀವಿಯಸ್ ಲೈಫ್ ಅಲ್ಲಿ ನಿಮ್ಮ ತಂದೆ ಯಾರಂತ ನಿಮಗೆ ಗೊತ್ತುಂಟಾ? ಎಸ್. ನಮ್ಗೆ ಎಂತ ಗೊತ್ತಿಲ್ಲ. ಈ ಲೈಫ್ ಆದ ಕೂಡಲೇ ಹಾಗೆ ಆಗ್ತದೆ. ಈ ಲೈಫ್ ನೆಕ್ಸ್ಟ್ ಲೈಫ್ ಗೊತ್ತಿರುವುದಿಲ್ಲ. ಹಾಗಾಗಿ ನಾವು ಟೋಟಲ್ ಭ್ರಮೆಯಲ್ಲಿ ಇದ್ದೇವೆ. ನಮ್ಗೆ ಇದನ್ನು ನೆನಪಿಡ್ಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್ ಲೈಫ್ ಅಲ್ಲಿ ಪ್ರಾಣಿ ಕೂಡ ಆಗ್ಬಹುದು. ಪ್ರೀವಿಯಸ್ ಲೈಫ್ ಅಲ್ಲಿ ನಾವು ಎಂತ ಆಗಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ನಾವು ಕೃಷ್ಣ ಪ್ರಜ್ಞೆ ಬಂದಿದ್ದೇವೆ. ಅದರ ಅರ್ಥ ಎಂತ ಅಂದ್ರೆ ಅಟ್ಲೀಸ್ಟ್ ನಾವು ಮನುಷ್ಯ ಜನ್ಮದಲ್ಲಿ ಇದ್ದಿರ್ಬೇಕು. ಹಾಗಾಗಿ ಸಾವು ಅಂದ್ರೆ ಫೋರ್ಗೆಟ್ಫುಲ್ನೆಸ್, ಮರವು. ಎಲ್ಲ ಮರಿತೇವೆ ನಾವು ಸಾವು ಬರುವಾಗ. ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಈಗ ಹೇಗೆಂದ್ರೆ ಎಕ್ಸಾಂಪಲ್, ರಾತ್ರಿ ನಾವು ಮಲಗಲಿಕ್ಕೆ ಹೋಗ್ತೇವೆ, ಅದು ಒಂದು ರೀತಿಯ ಸಾವು ಅಂತೆ. ಬೆಳಿಗ್ಗೆ ನಾವು ಹೇಳ್ತೇವೆ, ಸಾವು ಅಂದ್ರೆ ಆ ರೀತಿ. ಆ ಮೂಮೆಂಟ್ ಅಲ್ಲಿ ನಮ್ಗೆ ಎಂತ ಆಗ್ತದೆ ಗೊತ್ತಿರುವುದಿಲ್ಲ. ಸಾವು ಅಂದ್ರೆ ಸ್ಲೀಪಿಂಗ್ ಫಾರ್ 7 months ತಾಯಿಯ ಗರ್ಭದಲ್ಲಿ, ವಿದೌಟ್ ಎನಿ ಕಾನ್ಶಿಯಸ್ನೆಸ್, ಯಾವುದೇ ಪ್ರಜ್ಞೆ ಇರುವುದಿಲ್ಲ. ಹಾಗಾಗಿ ಸಾವು ಅಂದ್ರೆ ಮರವು. ನಾವು ಮಲಗುವಾಗ ನಾವು ಎಲ್ಲಿ ಮಲಗಿದ ನಮ್ಗೆ ಗೊತ್ತಿಲ್ಲ, ಎಲ್ಲ ಮರಿತೇವೆ. ನಾನು ಯಾರಂತ ಗೊತ್ತಿಲ್ಲ, ನನ್ನ ಐಡೆಂಟಿಟಿ ಅಂತ ಗೊತ್ತಿಲ್ಲ ಮಲಗುವಾಗ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ನಮ್ಗೆ ಅಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಎಂತ ಆಗ್ತದೆ, ನಮ್ಗೆಲ್ಲ ಆಗ್ತದೆ, ಎಸ್ ನಾನು ಆಫೀಸರ್, ನಾನು ಈ ಕಂಪನಿಯ ಮ್ಯಾನೇಜರ್, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಇವಳ ತಂದೆ, ನಾನು ಇವಳ ತಾಯಿ. ಇದೆಲ್ಲ ನಮಗೆ ನೆನಪು ಬರ್ತದೆ. ನನಗೆ ಇಂತೆಂತ ವಿಷಯ ಮಾಡ್ಬೇಕು, ಕೆಲಸಕ್ಕೆ ಹೋಗ್ಬೇಕು, ಮಗಳಿಗೆ ಇದು ಮಾಡ್ಬೇಕು, ಮಗನಿಗೆ ಇದು ಮಾಡ್ಬೇಕು, ಇದೆಲ್ಲ ನಮಗೆ ನೆನಪಾಗ್ತದೆ. ಆದ್ರೆ ಮಲಗುವಾಗ ನಾವೆಲ್ಲವನ್ನು ಮರುತ್ತೇವೆ. ಹಾಗಾಗಿ ಸಾವು ಅಂದ್ರೆ ನಾವು ನಮ್ಮ ದೇಹವನ್ನು ಬಿಡುವಾಗ ನಾವು ಇನ್ನೊಂದು ತಾಯಿಯ ಗರ್ಭಕ್ಕೆ ಹೋಗುವಂಥದ್ದು. ಹಾಗಾಗಿ ಇನ್ನೊಂದು ದೇಹ ಎಲ್ಲಿ ತನಕ ರೆಡಿ ಆಗುವುದಿಲ್ಲ, ನಾವು ಪ್ರಜ್ಞೆ ಇಲ್ಲದೆ ಇರ್ತೇವೆ, ಅನ್ಕಾನ್ಶಿಯಸ್ ಇದರಲ್ಲಿ ಇರ್ತೇವೆ. ಹಾಗೆ ಇನ್ನೊಂದು ದೇಹ ರೆಡಿ ಆದ ಕೂಡಲೇ ನಮ್ಗೆಲ್ಲವೂ ಜ್ಞಾಪಕ ಆಗ್ತದೆ. ಹಾಗಾಗಿ ಸಾವು ಅಂದ್ರೆ ದೇಹವನ್ನು ಚೇಂಜ್ ಮಾಡುವಂಥದ್ದು. ಜನ್ಮ ಅಂದ್ರೆ ಬಾಂಡೇಜ್, ಬಂಧ, ಬಾಂಡೇಜ್. ಹಾಗಾಗಿ ಈಗ ನಾವು ಪಾಯಿಂಟಿಗೆ ಬರುವ, ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ, ಈ ಜನ್ಮ ಇರುವ ತನಕ ಆಸ್ ಲಾಂಗ್ ಆಸ್ ನಮ್ಮ ಮನಸ್ಸು ಈ ಭೌತಿಕ ವಿಷಯದಲ್ಲಿ ಮಗ್ನವಾದಲ್ಲಿ ನಮ್ಗೆ ಇನ್ನೊಂದು ಜನ್ಮ ತೆಗಿಬೇಕು.
as so long your mind is absorbed, so long your mind will be absorbed in the activities of this material world, you are sure to take birth again. ಇನ್ನು ನಾವು ತೆಗಿಬೇಕು. ಹಾಗಾಗಿ ನಾವೀಗ ಭೌತಿಕ ವಿಷಯದಲ್ಲಿ ಮಗ್ನರಾಗಿದ್ದೇವೆ, ನಮಗೆ ಇನ್ನೊಂದು ಜನ್ಮ ಉಂಟು. ಪ್ರಭುಪಾದ ಹೇಳುವಂಥದ್ದು ಇನ್ನೊಂದು ಜನ್ಮಕ್ಕೆ ನಾವು ಫುಲ್ ಸ್ಟಾಪ್ ಹಾಕ್ಬೇಕಂತೆ. ಇನ್ನೊಂದು ಜನ್ಮ ಬೇಡ. ಎಸ್, ಇನ್ನೊಂದು ಜನ್ಮ ಬೇಡ. ಎಂತ ಮಾಡ್ಬೇಕು ನಾವು? ಎಸ್, ಯಾರು ಹೇಳ್ತೀರಿ? ಈಗ ಇನ್ನೊಂದು ಜನ್ಮ ಬೇಡ, ನಾವೆಂತ ಮಾಡ್ಬೇಕು? ದಾಸನಾಗಲಿಕ್ಕೆ ಪ್ರಯತ್ನ ಪಡಬೇಕು. ಯಾವುದು ಎಂತ ಮಾಡ್ಬೇಕು? ಭಗವಂತನಲ್ಲಿ ಶರಣ ಹೋಗ್ಬೇಕು. ಸೇವೆಯಲ್ಲಿ ಭಗವಂತನಲ್ಲಿ ಶರಣಾಗತರಾಗಬೇಕು. ಎಸ್, ಮತ್ತೆ ಕೃಷ್ಣ ಪ್ರಜ್ಞೆ, ಭಕ್ತಿ ಸೇವೆ, ಭಗವಂತ ನಾಮಸ್ಮರಣೆ, ನಾಮಸ್ಮರಣೆ. ಮತ್ತೆ ಬೇರೆ ನಾವು ಎಲ್ಲಿ ಈಗ ಈ ಇದಕ್ಕೆ ಬನ್ನಿ, ಈಗ ನಾನು ಮಾಡಿದ ಶ್ಲೋಕಕ್ಕೆ ಬನ್ನಿ. ಶುದ್ಧ ಭಕ್ತಿ ಭಗವಂತನ ಸೇವೆಯಲ್ಲಿ ಅಬ್ಸರ್ವ್ ಆಗಬೇಕು. ನೋಡಿ, ಭಗವಂತನ ಸೇವೆಯಲ್ಲಿ ನಾವು ಅಬ್ಸಾರ್ಬ್ ಆಗ ಮಗ್ನರಾಗಬೇಕು. ಅದನ್ನು ಬಿಟ್ಟು ನಾವು ಎಂತೆಂತ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು, ಸರ್ಕಸ್. ನನ್ಗೆ ಬೇಡ, ಜನ್ಮ ಬೇಡ. ಅದಕ್ಕೆ ಇಷ್ಟೆಲ್ಲ ಹೇಳಿದೆ ನಾನು. ಎಲ್ಲ ಹೇಳಿದ ಮೇಲೆ ರಾಮ ಸೀತನಿಗೆ ಏನಾಗ್ಬೇಕಂತ ಹೇಳಿದಾಗ ಕಥೆಯಲ್ಲಿ, ರಾಮಾಯಣ ಹೇಳಿದ ಮೇಲೆ ಇಷ್ಟನ್ನೆಲ್ಲ ಹೇಳಿದ ಅದಕ್ಕೆ. ಯಾಕೆ ನಾವು ಈಗ ರೋಮಹರ್ಷನ್ ಸೂತನ, ಇಲ್ಲಿಯ ಪಾಯಿಂಟ್ ಎಂತ, ರೋಮಹರ್ಷನ್ ಸೂತನ ಮಗ ಸೂತ ಗೋಸ್ವಾಮಿ, ಈ ವಾಸ್ ಅಬ್ಸಾರ್ಬ್ಡ್ ಎಲ್ಲಿ ಕೃಷ್ಣನ ದಿವ್ಯ ಮನಸ್ಸನ್ನು ಮಗ್ನಗೊಳಿಸಿದ್ದು. ಇಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ನಾವು ಎಲ್ಲಿ ಯಾವ ರೀತಿಯಲ್ಲಿ ಇದ್ದೇವೆ ಅದನ್ನು ನಾನು ಹೇಳ್ತಾ ಬಂದೆ. ಈಗ ವಾಪಸ್ ನಾವು ಸೂತ ಗೋಸ್ವಾಮಿಯಾಗಿ ನಾವು ಕೂಡ ಕೃಷ್ಣನ ಇದರಲ್ಲಿ ಹೇಗೆ ಅಬ್ಸಾರ್ಬ್ ಆಗುವಂಥದ್ದು, ಹೇಗೆ ಅಬ್ಸಾರ್ಬ್ ಆಗುವಂಥದ್ದು? ಹೇಗೆ ಅಬ್ಸಾರ್ಬ್ ಆಗುದು ಅಂದ್ರೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ಪ್ರಭುಪಾದ ಹೇಳುವಂಥದ್ದು, ನಮ್ಗೆ ಬುದ್ಧಿ ಉಂಟು, ಇಂಟೆಲಿಜೆನ್ಸ್ ಉಂಟು, ಹೈಯರ್ ಇಂಟೆಲಿಜೆನ್ಸ್. ನಾವು ಸೀರಿಯಸ್ ಆಗ್ಬೇಕಂತೆ. ನಮ್ಮ ತುಂಬಾ ಜನ್ಮ ನಾವು ವೇಸ್ಟ್ ಮಾಡಿದ್ದೇವೆ, ತುಂಬಾ ಜನ್ಮ ಪಾಸ್ ಆಗಿದೆ. ಆದ್ರೆ ನಮ್ಗೆ ಎಂತಂದ್ರೆ ಈಗ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ, ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗೆ ಬರಲಿಕ್ಕೆ. ಪ್ರಭುಪಾದ ಹೇಳುವಂತ, ನೌ ಹಿಯರ್ ಇಸ್ ಎ ಚಾನ್ಸ್, ಯು ಗಾಟ್ ಹ್ಯೂಮನ್ ಫಾರ್ಮ್, ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ಹಾಗೆ ಪ್ರಭುಪಾದ ಹೇಳುವಂತ, ಎವ್ರಿ ಇಂಟೆಲಿಜೆಂಟ್ ಮ್ಯಾನ್ ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್. ಬುದ್ಧಿವಂತ ವ್ಯಕ್ತಿ ಇದರ ಸದುಪಯೋಗ ಪಡಿಬೇಕಂತೆ. ಹಾಗಾಗಿ ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಇದರಲ್ಲಿ ನಾವು ಮಗ್ನರಾಗಬೇಕು. ನಮಗೆ ಮತ್ತೆ ಹೊರಗೆ ಬರಲಿಕ್ಕೆ ಆಗ್ತದೆ. ಹಾಗಾಗಿ ಮನುಷ್ಯ ಜನ್ಮ ಇರುವಂಥದ್ದು ಇದಕ್ಕೆ. ಆದ್ರೆ ನಾವು ಮನುಷ್ಯ ಜನ್ಮವನ್ನು ಬೇರೆ ಇದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಹೇಗೆ ನಿಮಗೆ ನಾನು ಎಕ್ಸಾಂಪಲ್ ಹೇಳ್ತೇನೆ. ಈಗ ಸಪೋಸ್ ಎಂತ ಅಂದ್ರೆ, ಇದು ಇಲ್ಲಿ ಜೋರು ಫ್ಯಾನ್ ಹಾಕಿದ್ದೇನೆ, ಇಲ್ಲಿ ಪೇಪರ್ಸ್ ಎಲ್ಲ ಉಂಟು. ಈಗ ಫ್ಯಾನ್ ಇದ್ ಗಾಳಿಗೆ ಪೇಪರ್ ಎಲ್ಲ ಆಚೆ ಹೋಗ್ತಾ ಉಂಟು. ನಾನು ಎಂತ ಮಾಡುವಂಥದ್ದು, ಇದು ನನ್ನ ಸ್ಯಾಮ್ಸಂಗ್ ಮೊಬೈಲ್, ಈ ಮೊಬೈಲ್ ನಾನು ಇಡ್ತಾ ಇದ್ದೇನೆ ಇಲ್ಲಿ. ಸಪೋಸ್ ಈಗ ಇದು ಐಫೋನ್ ಅಂತ ಭಾವಿಸುವ, ಐಫೋನ್ ಮೊಬೈಲ್ ಅನ್ನು ನಾನು ಇಲ್ಲಿ ಇಡ್ತೇನೆ, 1 ಲಕ್ಷದ ಮೊಬೈಲ್ ಅಂತ. ಇದು ಸರಿಯಲ್ಲ. ನಾನು ಹೋಗಿ ಪೇಪರ್ ವೇಟ್ ಅನ್ನು ಇಡ್ಬೇಕಲ್ಲಿ. ಸ್ಟೇಷನ್ ಅಲ್ಲಿ ಸಿಗ್ತದೆ 35 ರೂಪಾಯಿ 40 ರೂಪಾಯಿಗೆ. ಅದೇ ರೀತಿ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ಇರುವಂತದ್ದು ಭಗವಂತನಲ್ಲಿ
ಸಮಾಧಿ ಆಗ್ಲಿಕ್ಕೆ, ಅಬ್ಸಾರ್ವ್ ಆಗ್ಲಿಕ್ಕೆ, ಹೇಗೆ ಸೂತ ಗೋಸ್ವಾಮಿ ಮಾಡ್ತಾ ಇದ್ದಾರೆ, ಭಗವಂತನಲ್ಲಿ ಅಬ್ಸಾರ್ವ್ ಆಗಿದ್ದಾರೆ. ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ, ನಾವು ಬೇರೆ ಬೇರೆ ಮಾಡ್ತಾ ಇದ್ದೇವೆ. ಈಗ ಹೇಗಂದ್ರೆ, ಈಗ ನಿಮ್ಮ ಮಗ 10th ಸ್ಟ್ಯಾಂಡರ್ಡ್ ಅವ ಕಲಿತಾ ಇದ್ದಾನೆ, ಅವನಿಗೆ ಎಕ್ಸಾಮ್ ಉಂಟು, ಫೈನಲ್ ಎಕ್ಸಾಮ್ ಮಾರ್ಚ್ ಅಲ್ಲಿ ಎಕ್ಸಾಮ್ ಉಂಟು ಅಂತ ಭಾವಿಸುವ. ಈಗ ನಿಮ್ಗೆ ಅವ ಹೇಳ್ತಾನೆ, ಅಮ್ಮ ನಾನು ಮಾರ್ಚಿಗೆ ಟೂರಿಗೆ ಹೋಗ್ತೇನೆ. ನೀವೆಂತ ಹೇಳ್ತೀರಿ? ಒಂದು ನಿಮಿಷ. ಈಗ ನಿಮ್ಮ ಹತ್ರ ಬಂದು ಹೇಳ್ತಾನೆ, ಅಮ್ಮ ನಾನು ಎಕ್ಸಾಮ್ ಬರೆಯುವುದಿಲ್ಲ, ನಾನು ಟೂರಿಗೆ ಹೋಗ್ತೇನೆ. ನೀವೆಂತ ಹೇಳ್ತೀರಿ? ಎಕ್ಸಾಮ್ ಬರಿಬೇಕಂತ ಹೇಳ್ತೀರಾ? ಹೌದು ಪ್ರಭುಜಿ, ಓಕೆ. ಹಾಗೆ ಈಗ ನಮ್ದು ಕೂಡ ಅದೇ ಆಗಿದೆ. ನಾವು ಹೇಗೆಂದ್ರೆ ಆ ಮಗುವಿನ ಹಾಗೆ ಎಂತಂದ್ರೆ, ನಾನು ಎಕ್ಸಾಮ್ ಬರೆಯುವುದಿಲ್ಲ, ನಾನು ಟೂರಿಗೆ ಹೋಗ್ತೇನೆ. ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ಸಿಕ್ಕಿದ್ದು ಭಗವಂತನಲ್ಲಿ ಅಬ್ಸಾರ್ವ್ ಆಗ್ಲಿಕ್ಕೆ. ನಾವು ಎಂತೆಂತ ಮಾಡ್ತಾ ಇದ್ದೇವೆ, ಬೇರೆ ವಿಷಯದಲ್ಲಿ ಅಬ್ಸಾರ್ವ್ ಆಗಿದೆ ನಾವು. ಇದು ನಾವು ಮಾಡುವಂಥದ್ದು ತಪ್ಪು. ನಮ್ಗೆ ಇದರ ಅರ್ಥವಾಗಬೇಕು, ತಿಳಿಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು, ರೋಮಾರ್ಷನ ಮಗನಾದ ಸೂತ ಮುನಿಗಳು ಭಗವಂತ ದಿವ್ಯದಲ್ಲಿ ಮನಸ್ಸನ್ನು ಮಗ್ನಗೊಳಿಸಿದ್ದರು. ನೈಮಿಷಾರಣ್ಯ ಮಹರ್ಷಿಗಳು ಕೇಳಲಾಗಿ ಅವರು ಹೀಗೆ ಹೇಳಿದರು, ಈಗ ನಾನು ಹೇಳುವುದನ್ನು ದಯವಿಟ್ಟು ಕೇಳಿ. ಹಾಗಾಗಿ ಯಾರು ಭಗವಂತನ ವಿಷಯದಲ್ಲಿ ಮಗ್ನನಾಗಿದ್ದಾನೆ ಅವನಿಂದ ಕೇಳ್ಬೇಕಂತ. ಯಾರು ಮಗ್ನನಾಗ್ಲಿ ಅವನಿಂದ ಕೇಳಿ ಏನು ಪ್ರಯೋಜನ? ಯಾರು ಭೌತಿಕದಲ್ಲಿ ಮಗ್ನನಾಗಿ ಅವನಿಂದ ಕೇಳಿ ಏನು ಎಂತ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಹೇಗೆ ಅಂದ್ರೆ ನೋಡಿ, ಈಗ ಸ್ಪ್ರೆಡ್ ಆಗುವಂಥದ್ದು ಭಕ್ತಿ. ಹೇಗೆ ಅಂದ್ರೆ ಸ್ಪ್ರೆಡ್ ಆಗುವಂಥದ್ದು, ಸಪೋಸ್ ನನ್ನ ಹತ್ರ ಆ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಇದ್ರೆ, ಪ್ರಬಲ ಇಚ್ಛೆ ಇದ್ರೆ, ಇನ್ನೊಬ್ಬ ಯಾರು ನನಗೆ ಅಸೋಸಿಯೇಟ್ ಮಾಡ್ತಾನೆ ಅವನಿಗೆ ಅದು ಸ್ಪ್ರೆಡ್ ಆಗ್ತದೆ. ನನ್ನಲ್ಲಿ ಇಚ್ಛೆ ಇಲ್ಲ, ನನ್ನಲ್ಲಿ ಎಂತ ಉಂಟು, ಈಗ ನೀವು ಒಬ್ಬನ ಹತ್ರ ನೀವು ಅಸೋಸಿಯೇಟ್ ಆಗ್ತೀರಿ, ಈಗ ಒಬ್ಬ ಯಾರೊಂದು ಟೀಚರ್ ನೀವು ಅಸೋಸಿಯೇಟ್ ಆಗ್ತೀರಿ, ಅವರಿಗೆ ಪ್ರಬಲ ಇಚ್ಛೆ ಇಲ್ಲ, ನಿಮ್ಗೆ ಅವರಲ್ಲಿ ಎಷ್ಟುಂಟು ಅದು ನಿಮ್ಗೆ ಬರ್ತದೆ. ಈಗ ಇನ್ನೊಂದು ಟೀಚರ್ ಅವರಿಗೆ ಪ್ರಬಲ ಇಚ್ಛೆ ಉಂಟು, ನೀವು ಅಟ್ಯಾಚ್ ಆಗ್ತೀರಿ, ಅವರಲ್ಲಿ ಇರುವಂತ ನಿಮ್ಗೆ ಬರ್ತದೆ. ಸ್ಪ್ರೆಡ್ ಆಗುವಂಥದ್ದು, ಸಿಂಪಲ್ ಸ್ಪ್ರೆಡ್ ಆಗುವಂಥದ್ದು. ಹಾಗಾಗಿ ನಾವು ನಮ್ಮ ಮೇನ್ ಉದ್ದೇಶ ಅಂತಂದ್ರೆ ಭಗವಂತನ ಲೀಲೆಗಳಲ್ಲಿ ನಾವು ಮಗ್ನರಾಗಬೇಕು. ಈ ಮನುಷ್ಯ ಜನ್ಮ ಇರುವಂಥದ್ದು ಅದಕ್ಕೆ. ಎಸ್, ಹರೇ ಕೃಷ್ಣ, ಧನ್ಯವಾದ. ನನಗೀಗ ಎಲ್ಲರೂ ಬರ್ಬೋದು, ನನಗೀಗ ಇಂಗ್ಲಿಷ್ ಕ್ಲಾಸ್ ಉಂಟು. ಹರೇ ಕೃಷ್ಣ. ವಾಂಛಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮ